ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ್ ಅವರು ನಮ್ಮ ಜೊತೆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಈಗಾಗಲೇ ಏನು ಕೋವಿಡ್-19ಗೆ ಚಿಕಿತ್ಸೆ ಪಡೆದಿರುವವರು ಬ್ಲ್ಯಾಕ್ ಫಂಗಸ್ ಅನ್ನುವಂಥ ಒಂದು ಕಾಯಿಲೆಗೆ ಮತ್ತೆ ಒಳಗಾಗ್ತಾ ಇದ್ದಾರೆ. ಎಲ್ಲರೂ ಅಲ್ಲ, ಕೆಲವರು ಅಂತ ಅನ್ನುವಂಥದ್ದು. ಸರ್, ಏನಿದು ಬ್ಲ್ಯಾಕ್ ಫಂಗಸ್ ಸರ್? ಇಲ್ಲ, ಇದರ ಬಗ್ಗೆ ಇಷ್ಟೆಲ್ಲ ಸುಮ್ಮನೆ ಗಾಬರಿ ಹುಟ್ಟಿಸೋ ಅಗತ್ಯ ಇಲ್ಲ. ನೋಡಿ, ಕೋಟಿಗಟ್ಟಲೆ ಜನಕ್ಕೆ ಇವತ್ತು ಭಾರತದಲ್ಲಿ ಕೋವಿಡ್ ಬಂದು ಹೋಗಿಯಾಗಿದೆ. ಮೊದಲನೇ ಅಲೆಯಲ್ಲಿ ಕೂಡ ಬಂದಿತ್ತು, ಆದ್ರೆ ಮೊದಲನೇ ಅಲೆಯ ಸಮಯದಲ್ಲಿ ಇದು ಅಷ್ಟು ಬಹುಶಃ ಯಾರಿಗೂ ಬಂದಿಲ್ಲ ಅಥವಾ ತೀರಾ ಅಪರೂಪಕ್ಕೆ ಬಂದಿರಬಹುದು. ಈಗ ಎರಡನೇ ಪ್ರತಿನಿತ್ಯ ವರದಿ ಆಗ್ತಾ ಇದೆ. ಗುಜರಾತ್ ಅಲ್ಲಿ ಒಂದು 300ರಷ್ಟು ಪ್ರಕರಣ ಆಗಿದೆ, ನಮ್ಮ ರಾಜ್ಯದಲ್ಲಿ ಒಂದು 10-20 ಆಗಿದೆ. ಸೊ ಇದೇ ಫಂಗಸ್ ಅನ್ನುವಂಥದ್ದು ನಮ್ಮ ಸುತ್ತಮುತ್ತ ಇರುವಂತ ಒಂದು ಬ್ರೆಡ್ ಅನ್ನ ನೀವು ಹೊರಗಡೆ ನೀರಲ್ಲಿ ಇಟ್ರೆ ಒಂದೆರಡು ದಿನ ಅದರ ಮೇಲೆ ಕಪ್ಪಗೆ ಬೂಸ್ಟ್ ಇದೆ. ಅದೇ ತರದ ಬೂಸ್ಟ್ ನಮ್ಮ ಮೂಗಿನಲ್ಲಿ, ಗಂಟ್ಲಿನಲ್ಲಿ, ಮತ್ತೆ ನಮ್ಮ ಸೈನಸ್ ಗಳಲ್ಲಿ, ಮೂಗಿಗೆ ಸಂಬಂಧಪಟ್ಟ ಅಥವಾ ಮೂಗಿನ ಜೊತೆ ಸಂಪರ್ಕ ಇರುವಂತ ಸೈನಸ್ಗಳು, ಮತ್ತೆ ಅಲ್ಲಿಂದ ಕಣ್ಣು, ಹೀಗೆ ಅಲ್ಲಿಂದ ಮತ್ತೆ ಇನ್ನು ಹರಡಿದ್ರೆ ಮೆದುಳಿನ ಕೆಳಭಾಗದಲ್ಲಿ ಎಲ್ಲ ಇದು ಹಬ್ಬಬಹುದು. ಕೆಲವೊಮ್ಮೆ ಶ್ವಾಸಕೋಶಗಳಿಗೂ ಸೋಂಕಬಹುದು. ಇದು ತೀರಾ ಅಪರೂಪಕ್ಕೆ ನಾವು ನೋಡ್ತಾ ಇರ್ತೇವೆ. ಸಕ್ಕರೆ ಕಾಯಿಲೆ ತುಂಬಾ ಜಾಸ್ತಿ ಇದ್ದವರಲ್ಲಿ ಅಥವಾ ಏನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಮೂತ್ರಪಿಂಡ ಕಸಿ ಮಾಡಿ ಏನು ರೋಗ ನಿರೋಧಕ ಶಕ್ತಿಯನ್ನ ದಮನಿಸುವ ಔಷಧಗಳನ್ನು ಕೊಡ್ತಾ ಇರ್ತೇವೆ. ಅವರಲ್ಲೆಲ್ಲ ಇದು ಅಪರೂಪ ಕಾಣ್ಲಿಕ್ಕೆ ಸಿಗ್ತದೆ, ವರ್ಷಕ್ಕೆ 1-2. ಈಗ ಏನಾಗಿದೆ, ಕೋವಿಡ್ ಸಂದರ್ಭದಲ್ಲಿ ಬಹುಶಃ ಈ ಎರಡನೇ ಅಲೆಯ ಸಮಯದಲ್ಲಿ ಎಲ್ಲರೂ ಸ್ಟೀರಾಯ್ಡ್ ಅನ್ನ ವಿಪರೀತವಾಗಿ ಬಳಕೆ ಮಾಡಿರಬಹುದು ಅಂತ ನನಗೊಂದು ಸಂಶಯ ಇದೆ. ಯಾಕಂತಂದ್ರೆ ಸರ್ಕಾರಿ ಸಂಸ್ಥೆಗಳೇನಿದೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಇರ್ಬೋದು, ಇಲ್ಲ ICMR ಇರ್ಬೋದು, ಏನು BBMP ಅಥವಾ ಮೆಕ್ಕಾನ್ ಹಾಸ್ಪಿಟಲ್, ಇದೆಲ್ಲ ನಾನು ಖುದ್ದಾಗಿ ನೋಡಿದ್ದೇನೆ ಅವರ ಚೀಟಿಗಳನ್ನ. ಸೊ ಈ ಕೊರೋನಾ ಪ್ರಾರಂಭ ಆದ ಹಂತದಲ್ಲಿಯೇ ಸ್ಟೀರಾಯ್ಡ್ ಬಳಕೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ತುಂಬಾನೇ ಕುಗ್ಗಿ ಹೋಗ್ತದೆ. ನಾವು ಯಾವಾಗ ಅದನ್ನ ಕೊಡ್ಬೇಕಂದ್ರೆ ತುಂಬಾ ಗಮನ ಇದ್ದವರಿಗೆ ಅಷ್ಟೇ ಕೊಡ್ಬೇಕು. ಆದ್ರೆ ಬಹುಶಃ ಎರಡನೇ ಅಲೆ ಸಮಯದಲ್ಲಿ ಹೆಚ್ಚಿನವರಿಗೆ ಇದನ್ನು ಕೊಟ್ಟಿರಬಹುದು. ಆ ಕಾರಣಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಇದು ಆಗಿರ್ಬೋದು. ಎರಡನೇದಾಗಿ ಸ್ಟೀರಾಯ್ಡ್ ಏನ್ ಮಾಡ್ತದೆ, ರಕ್ತದ ಸಕ್ಕರೆಯನ್ನ ಹೆಚ್ಚು ಮಾಡಿ ಕೊಡ್ತದೆ. ನಾನು ಹೇಳಿದೆ, ಇದು ಬ್ರೆಡ್ ನಲ್ಲಿ, ಹಣ್ಣುಗಳಲ್ಲಿ ಬೆಳೆಯುವ ಫಂಗಸ್ ಅಂತ. ಸೊ ಬ್ರೆಡ್ ಅಂದ್ರೆ ಹಣ್ಣು ಅಂದ್ರೆ ಸಕ್ಕರೆ. ಸೊ ರಕ್ತದ ಸಕ್ಕರೆ ಅಂಶ ಜಾಸ್ತಿ ಆದಾಗ ಈ ಫಂಗಸ್ ಗೆ ಬೆಳಿಲಿಕ್ಕೆ ನಾವು ಗೊಬ್ಬರ ಹಾಕಿದಾಗ ಆಗ್ತದೆ. ಸೊ ಸ್ಟೀರಾಯ್ಡ್ ತಗೊಂಡಾಗ್ಲೂ ಸಕ್ಕರೆ ಜಾಸ್ತಿ ಆಗಿ ಎರಡೆರಡು ಸಮಸ್ಯೆ, ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುದು, ಇನ್ನೊಂದು ಸಕ್ಕರೆ ಜಾಸ್ತಿ ಆಗುದು. ಅದೇ ರೀತಿ ನಾವು ಸಕ್ಕರೆ ವಿಪರೀತವಾಗಿ ಸೇವಿಸಿದಾಗ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಈಗ ಫಂಗಸ್ಗೆ ನಾವು ಗೊಬ್ಬರ ಹಾಕಿದಾಗ ಆಗ್ತದೆ. ಮೂರನೇದಾಗಿ ಯಾರು ಡಯಾಬಿಟಿಸ್ ರೋಗಿಗಳಿದ್ದಾರೆ, ಆಗ್ಲೇ ಡಯಾಬಿಟಿಸ್ ಇರುವವರು, ಕೋವಿಡ್ ಏನ್ ಮಾಡ್ತದೆ, ಡಯಾಬಿಟಿಸ್ ಇದ್ದವರಲ್ಲಿ ಸಕ್ಕರೆಯನ್ನ ಜಾಸ್ತಿ ಮಾಡಿ ಕೊಡ್ತಾರೆ, ಹೆಚ್ಚಿಸ್ತದೆ. ಸೊ ಕೋವಿಡ್ ನ ಸನ್ನಿವೇಶದಲ್ಲಿ ಕೋವಿಡ್ ವೈರಸ್ ರಕ್ತದ ಸಕ್ಕರೆಯನ್ನು ಹೆಚ್ಚು ಮಾಡ್ತದೆ. ಡಯಾಬಿಟಿಸ್ ಇದ್ದ ಡಯಾಬಿಟಿಸ್ ಇನ್ನೂ ಜಾಸ್ತಿ ಆಗ್ತದೆ. ಮತ್ತೆ ಈ ರೋಗಿಗಳಿಗೆ ಹಣ್ಣು ಹಂಪಲುಗಳು, ಬ್ರೆಡ್, ಬಿಸ್ಕತ್ ತಿನ್ನಿಸೋದ್ರಿಂದಲೂ ಸಕ್ಕರೆ ಜಾಸ್ತಿ ಆಗ್ತದೆ. ಸ್ಟೀರಾಯ್ಡ್ ಬಳಕೆಯಿಂದ ಸಕ್ಕರೆ ಜಾಸ್ತಿ ಆಗ್ತದೆ. ಮತ್ತೆ ಇದರೆಲ್ಲದಿಂದ ರೋಗ ನಿರೋಧಕ ಶಕ್ತಿ ಗಮನಿತಗೊಂಡು ಈ ಫಂಗಸ್ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ನಾಲ್ಕನೇದಂದ್ರೆ ಗುಜರಾತ್ ಅಲ್ಲಿ ಇದನ್ನ ಮೊದಲು ವರದಿ ಮಾಡಿದ್ರು, ಮತ್ತೆ ಈಗ ದಿಲ್ಲಿಯಲ್ಲಿ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವೆಲ್ಲ ಚಿತ್ರಗಳನ್ನು ನೋಡಿರ್ಬೋದು, ಏನಂದ್ರೆ ಈ ದನದ ಸಗಣಿಯಲ್ಲಿ ಸ್ನಾನ ಮಾಡುವಂತದ್ದು ಎಲ್ಲ ನೋಡಿರ್ಬೋದು. ಈ ಫಂಗಸ್ ಗೊಬ್ಬರದಲ್ಲಿ ಮತ್ತೆ ಈ ಕಶ್ಮಲಗಳಲ್ಲಿ ಕೂಡ ಕಂಡು ಬರುವಂತ ಫಂಗಸ್ ಇದು. ಈ ಸಗಣಿಯಿಂದ ಸ್ನಾನ ಮಾಡುವುದರಿಂದ ಅಥವಾ ಇಂಥ ವಸ್ತುಗಳನ್ನು ಮೂಗಿನೊಳಗೆ ಸೇರಿಸುವುದು, ಮೊನ್ನೆ ಯಾರೋ ಲಿಂಬೆ ಹುಳಿ ರಸ ಹಾಕಿ. ಸೊ ಈ ಸಸ್ಯಜನ್ಯ ಪದಾರ್ಥಗಳು, ಕಷಾಯ ಇರ್ಬೋದು, ಲೇಪ ಇರ್ಬೋದು, ಅದರಲ್ಲಿ ಏನೇನಿದೆ ಇಂಥ ಫಂಗಸ್ಗಳು ಖಂಡಿತ ಇರುವ ಸಾಧ್ಯತೆ ಇದೆ. ಅವನ್ನೆಲ್ಲ ಗಂಟ್ಲಿನೊಳಗೆ, ಮೂಗಿನೊಳಗೆ ತುರ್ಕಿಸಿಕೊಳ್ಳುವುದರಿಂದಲೂ ಈ ಫಂಗಸ್ ಅನ್ನು ನಾವು ಒಳಗೆ ಸೇರಿಸಿದಾಗ ಆಗ್ತದೆ. ಸೊ ಎಲ್ಲ ಕಾರಣಗಳಿಂದ ಬಹುಶಃ ಮೊದಲನೇ ಅಲೆಯಲ್ಲಿ ಮಾಡದೇ ಇದ್ದಂತ ಇಂಥ ಅತಿರೇಕದ ಕೆಲಸಗಳನ್ನ ನಾವು ಎರಡನೇ ಅಲೆಯ ಸಮಯದಲ್ಲಿ ಮಾಡಿದ ಕಾರಣಕ್ಕೆ ಏನೋ ಇದಿಷ್ಟು ಪ್ರಕರಣಗಳು ಈಗ ವರದಿ ಆಗ್ತಾ ಇದೆ. ಆದ್ರೆ ತೀರಾ ಅಪರೂಪ, ಅದರಿಂದ ಯಾರು ಭಯ ಪಡಬೇಕಾಗಿಲ್ಲ. ಸೊ ನಾನೇನ್ ಹೇಳೋದಂದ್ರೆ, ನೋಡಿ, ಸ್ಟೀರಾಯ್ಡ್ ಬಳಕೆಯನ್ನ ಮಾಡಬೇಡಿ. ವೈದ್ಯರು ಹೇಳಿದ್ರು ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿ ಆಮ್ಲಜನಕದ ಅಗತ್ಯ ಇದ್ದಂತವರಿಗಷ್ಟೇ ವೈದ್ಯಕೀಯ ನಿಗಾವಣೆಯಲ್ಲಿ ಸ್ಟೀರಾಯ್ಡ್ ಕೊಟ್ರೆ ಸಾಕು. ಬೇರೆ ಯಾರು ಡೆಕ್ಸಾಮೆಥಾಸೋನ್, ಪ್ರೆಡ್ನಿಸೋಲೋನ್ ಅಂತ ಮಾತ್ರೆಗಳನ್ನ ದಯವಿಟ್ಟು ತಗೊಳ್ಬೇಡಿ. ಈಗಾಗಲೇ ಬೇರೆ ಕಾಯಿಲೆಗಳಿಗೆ ತಗೊಳ್ಳುವವರು ಮುಂದುವರಿಸಿ, ಕೋವಿಡ್ಗೋಸ್ಕರ ಅದನ್ನು ತಗೋಬೇಡಿ. ಒಂದು. ಎರಡನೇದಾಗಿ ರಕ್ತದ ಸಕ್ಕರೆಯನ್ನ ಚೆನ್ನಾಗಿ ನಿಯಂತ್ರಣದಲ್ಲಿಡಿ. ಮೂರನೇದಾಗಿ ಸಕ್ಕರೆ, ಹಣ್ಣುಗಳು, ಮತ್ತೆ ಬ್ರೆಡ್, ಬಿಸ್ಕತ್, ನೂಡಲ್ಸ್, ಪಿಜ್ಜಾ ಇವುಗಳ ಸೇವನೆಯನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡಿ. ಅದು ಕೋವಿಡ್ ಅನ್ನು ನಿಯಂತ್ರಿಸಲಿಕ್ಕೂ ತುಂಬಾ ಸಹಾಯ ಆಗ್ತದೆ. ನಾಲ್ಕನೇದಾಗಿ ಈ ರೀತಿಯ ಏನು ಕಷಾಯಗಳು ಮತ್ತೆ ಚಿಕ್ಕ ಮೂಗಿನೊಳಗೆ, ಗಂಟಿನೊಳಗೆ ತುರ್ಕಿಸಿಕೊಳ್ಳುವಂಥದ್ದು ಅಥವಾ ಸಗಣಿಯಲ್ಲಿ ಸ್ನಾನ ಮಾಡುವಂಥದ್ದು, ಮೈಗೆ ಮೆತ್ತಿಕೊಳ್ಳುವ, ಇದನ್ನೆಲ್ಲ ಮಾಡಬೇಡಿ. ಇಷ್ಟು ಜಾಗ್ರತೆ ಮಾಡಿದ್ರೆ ಬ್ಲ್ಯಾಕ್ ಫಂಗಸ್ ಬಗ್ಗೆ ಹೆದರ್ಬೇಕಾಗಿಲ್ಲ.